ಇಲ್ಲೀಗ ಆ ವಕೀಲರು ಇಲ್ಲಿ ಇಲ್ಲ, ಅವರೆಲ್ಲರಿಗೂ ಬಾಡಿಗೆ ಕೊಟ್ಟು ಅವರು ಹೋಗಿದ್ದಾರೆ. ಇನ್ನ ಡೆಮಾಲಿಷ್ ಮಾಡಿ ಎರಡು ಇದು ಈಗ 4 ದಿವಸಲ್ಲೇ ಆಗ್ತದೆ. ಇನ್ನು ಬಾಡಿಗೆ ಇದ್ದವರಿಗೆ ದಯಮಾಡಿ ಬಿಟ್ಟು ಹೋಗ್ಲಿಕ್ಕೆ ಹೇಳಿ. ನಾವು ಇಲ್ಲಿ ಯಾವ ಮನೆಯನ್ನು ಬೇರೆ ಬಿಡುತ್ತಿಲ್ಲ. ಊರಿನ ಜನರಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಲಿಂಗೇಶ್ವರ ದೇವರಿಗಾಗಿ ಇದನ್ನು ನಾವೀಗ 2 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಗೆ ಈಗಲೇ ಅಲ್ಲಿ ತಡೆಗೋಡೆಗೆ ಆಲ್ರೆಡಿ ಆಗಿ ಅಗ್ರಿಮೆಂಟ್ ಆಗಿದೆ. ಮತ್ತೆ ಇಲ್ಲಿ ಎಲ್ಲ ಇದ್ದವರು 3-4 ಮನೆ ಕಟ್ಟಿಕೊಂಡು ಒಳ್ಳೇದಾಗಿದೆ. 60 ಕೋಟಿಗೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಒಂದು 2-2.5 ವರ್ಷದಲ್ಲಿ ಆ ಮಾಸ್ಟರ್ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಏನಾದ್ರೂ ಒಂದು ಅಭಿವೃದ್ಧಿ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು, ಅಲ್ಲೊಂದು ಕೂಟ ಕಟ್ಟೋದು, ಇಲ್ಲೊಂದು ಇದು ಕಟ್ಟೋದು, ಇನ್ನೊಂದು ಕಟ್ಟೋದು, ದುಡ್ಡು ಯಾರ್ದು ಸ್ವಾಮಿ? ಯಾವ ಸರ್ಕಾರ ಬರ್ಲಿ, ಯಾವ ಕಮಿಟಿ ಬರ್ಲಿ, ಅವ್ರು ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡಬೇಕು. ಈ ಕೆರೆ ಅಭಿವೃದ್ಧಿಗೆ 3,20,00,000 ರೂಪಾಯಿ ಆಲ್ರೆಡಿ ಮಂಜೂರಾಗಿದೆ. ಇದಕ್ಕೆ 2 ಕೋಟಿ ಆಗಿದೆ. ರಸ್ತೆಗೆ 2 ಕೋಟಿ ಆಗಿದೆ. 5 ಕೋಟಿ ರೂಪಾಯಿ ವಸತಿ ಗೃಹಕ್ಕೆ FD ಗೆ ಹೋಗಿದೆ. ನಮ್ಮ ಏನು ಸಮಿತಿ ಆಗಿದೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇನೆ. ನನ್ನ ಸ್ಪೀಡ್ ಏನಿದೆ ಅದರಿಂದ ವ್ಯವಸ್ಥಿತವಾಗಿ ನೀವು ಆ ಸ್ಪೀಡ್ಗೆ ಹೊಂದಾಣಿಕೆ ಮಾಡ್ಕೊಂಡು ಬರಬೇಕು. ಮುಂದಿನ 2 ತಿಂಗಳ ಒಳಗೆ ಇದೆಲ್ಲ ಪೂರ್ತಿ ಕ್ಲಿಯರ್ ಆಗಬೇಕು. ಇಲ್ಲಿ ರಿಟೈನಿಂಗ್ ವಾಲ್ ಆಗಬೇಕು, ಕಾಂಕ್ರೀಟ್ ರಸ್ತೆ ಆಗಬೇಕು. ಏನು ನಮಗೆ 14 ಕೋಟಿ ರೂಪಾಯಿ ನಗರಸಭೆಗೆ ಒಂದು ಯೋಜನೆ ಬಂದಿದೆ. ಅದನ್ನು ಇಲ್ಲಿಂದ ಕೊಳಚೆ ನೀರನ್ನು ಬೇರೆ ಕಡೆ ತಗೊಂಡು ಹೋಗುವ ಬದಲು ಮಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇರುವ ನೀರನ್ನು, ಕೊಳಚೆ ನೀರನ್ನು ಫಿಲ್ಟ್ರೇಷನ್ ಮಾಡಬೇಕು. ಪುತ್ತೂರು ಪುರದುಡಿಯ ಹತ್ತೂರಲ್ಲೂ ಪ್ರಸಿದ್ಧಿಯನ್ನ ಪಡೆದಿರುವ ಕಾರಣಿಕತೆಯಿಂದಾಗಿ ವಿಶ್ವದಾದ್ಯಂತ ಭಕ್ತರನ್ನ ಹೊಂದಿರುವ ಇಲ್ಲಿನ ಆಸ್ತಿಕರ ಆರಾಧ್ಯ ಮೂರ್ತಿಯ ನೆಲೆವೀಡು ಮಹಾತೋಭಾರ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿಯ ಹೊಸ ಶಾಖೆಗೆ ಜನವರಿ 24 ಶುಕ್ರವಾರದಂದು ಮುನ್ನುಡಿಯನ್ನ ಬರೆಯಲಾಯಿತು. ಪುತ್ತೂರಿನ ಮುಕುಟಮಣಿಯಾದ ಈ ದೇಗುಲವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ರಚಿಸಲಾಗಿದ್ದು, ತಿಂಗಳ ಒಳಗೆ ಇದಕ್ಕೆ ಸರ್ಕಾರದ ಅನುಮತಿ ಸಿಗುವ ನಿರೀಕ್ಷೆ ಇದೆ. ಈ ಮಾಸ್ಟರ್ ಪ್ಲಾನಿನ ಜಾರಿಗೆ ಮೊದಲ ಅಡ್ಡಿ ಇದ್ದದ್ದು ದೇಗುಲದ ಜಾಗದಲ್ಲಿ ಮನೆ ಕಟ್ಟಿಕೊಂಡವರದ್ದು. ದೇಗುಲದಿಂದ ಬಾಡಿಗೆಗೆ ಮನೆ ಪಡೆದುಕೊಂಡು ಕಳೆದ ಹಲವು ದಶಕಗಳಿಂದ ಅಲ್ಲಿಯೇ ವಾಸ್ತವ್ಯವನ್ನ ಹೂಡಿದ್ದ ಹಲವರಿದ್ದು ಆ ಮನೆಗಳನ್ನ ಖಾಲಿ ಮಾಡಿಸುವ ಹೊಣೆಗಾರಿಕೆ ಪಂಜಿಗುಡ್ಡೆ ಈಶ್ವರ್ ಭಟ್ ನೇತೃತ್ವದ ನೂತನ ವ್ಯವಸ್ಥಾಪನಾ ಮಂಡಳಿಗಿತ್ತು. ಇದರಲ್ಲಿ ಭಾಗಶಃ ಯಶಸ್ವಿಯಾಗಿರುವ ಅವರ ತಂಡ 7 ಮನೆಯವರ ಪೈಕಿ 3 ಮನೆಯವರನ್ನ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನೊಂದು ಮನೆ ನೇರ ದೇವಸ್ಥಾನದ ಸುಪರ್ದಿಯಲ್ಲಿದ್ದು, ಉಳಿದ 3 ಮನೆಯವರ ಮನವೊಲಿಕೆಯ ಕಾರ್ಯ ಪ್ರಗತಿಯಲ್ಲಿದೆ. ವ್ಯವಸ್ಥಾಪನಾ ಮಂಡಳಿಯ ಮನವೊಲಿಕೆಗೆ ಮಣಿದು ಸ್ವ ಇಚ್ಛೆಯಿಂದ ಮನೆ ಬಿಟ್ಟು ಕೊಟ್ಟವರ ಶ್ರೇಯೋಭಿವೃದ್ಧಿಗೆ ಪ್ರಾರ್ಥನೆ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮ ದೇವಸ್ಥಾನದ ಸತ್ಯಧರ್ಮ ನಡಿಯಲ್ಲಿ ಶುಕ್ರವಾರ ನಡೆಯಿತು. ದೇವಸ್ಥಾನಕ್ಕೆ ಸೇರಿದ್ದ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ್ತವ್ಯವಿದ್ದ ದೇಗುಲದ ಹಿರಿಯ ಛತ್ರಿ ಪರಿಚಾರಕ ನಾರಾಯಣ ಶಕ್ರಿತಾಯ, ಅಟೆಂಡರ್ ವಿಶ್ವನಾಥ್, ಕುಟುಂಬದ ಹಿರಿಯರ ಸೇವೆಯೊಂದಿಗಿದ್ದ ನೇರಂಕಿ ಉಮಾ ಸುರೇಶ್ ರಾವ್ ಅವರು ಈ ಸಂದರ್ಭ ಮನೆಗಳನ್ನ ಹಸ್ತಾಂತರಿಸಿದ್ರು. ಈ ವೇಳೆ ಕ್ಷೇತ್ರದ ಪ್ರಧಾನ ಅರ್ಚಕರು ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿ 3 ಮನೆಯವರಿಗೂ ದೇವರ ನಡಿಯಲ್ಲಿ ಪ್ರಸಾದವನ್ನ ನೀಡಿದ್ರು. ಪಂಜಿಗುಡ್ಡೆ ಈಶ್ವರ್ ಭಟ್ ಮುಂದಾಳತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸ್ವ ಇಚ್ಛೆಯಿಂದ ಮನೆ ಬಿಟ್ಟು ಕೊಟ್ಟವರಿಗೆ ಶಾಲು ಹೊದಿಸಿ ಗೌರವಿಸಿದ್ರು. ಬಳಿಕ ದೇಗುಲದ ಕೆರೆಯ ಪಕ್ಕದಲ್ಲಿ ಸ್ವ ಇಚ್ಛೆಯಿಂದ ಮನೆ ಬಿಟ್ಟು ಕೊಟ್ಟವರ ಮನೆಗಳ ತೆರವು ಕಾರ್ಯಾಚರಣೆ ಕೂಡ ಆರಂಭಗೊಂಡಿತು. ಇದನ್ನ ಶಾಸಕ ಅಶೋಕ್ ಕುಮಾರ್ ರೈ ಅವರು ವೀಕ್ಷಿಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದ್ರು. ಮನೆ ತೆರವಿನ ಸಂದರ್ಭ ಮನೆ ಬಿಟ್ಟು ಕೊಟ್ಟವರು ಭಾವುಕಗೊಂಡರು. ಈ ಮನೆಯ ಜೊತೆ ಭಾವನಾತ್ಮಕವಾದ ಸಂಬಂಧವನ್ನ ಹೊಂದಿದ್ದ ಅವರ ಕಣ್ಣಾಲಿಗಳು ತುಂಬಿ ಬಂದವು. ಸ್ವ ಇಚ್ಛೆಯಿಂದ ಬಿಟ್ಟು ಕೊಡುತ್ತಿದ್ದರು, ನಮ್ಮನ್ನು ಹಾಗೆ ಖಾಲಿ ಕೈಯಲ್ಲಿ ಬಿಟ್ಟು ಕಳುಹಿಸಬೇಡಿ ಎಂದು ಅವರು ನಿವೇದಿಸಿಕೊಂಡರು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ, ಸದಸ್ಯರಾದ ವಿನಯ್ ಸುವರ್ಣ, ಕೃಷ್ಣವೇಣಿ, ಮಹಾಬಲ ರೈ ಒಳತಡ್ಕ, ನಳಿನಿ ಪಿ ಶೆಟ್ಟಿ, ಈಶ್ವರ ಬೇಡೆಕರ್, ಸುಭಾಷ್ ರೈ ಬೆಳ್ಳಿಪಾಡಿ, ದಿನೇಶ್ ಪಿವಿ, ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್, ಕಚೇರಿ ವ್ಯವಸ್ಥಾಪನಾ ಹರೀಶ್ ಶೆಟ್ಟಿ, ಕಂಬಳ ಸಮಿತಿ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಇದು ನಿನ್ನೆ ಡೆಮಾಲಿಷ್ ಮಾಡಿ ಎರಡು ಇದು ಈಗ 4 ದಿವಸಲ್ಲೇ ಆಗ್ತದೆ. ಅವರಿಗೆ 4 ದಿವಸ ಟೈಮ್ ಕೇಳಿದ್ದಾರೆ. ಅದು ಆಗಿದೆ ಈಗ, ಅವರು ತೆಗಿಲಿಕ್ಕೆ ಟೈಮ್ ಕೇಳಿದ್ದಾರೆ. ಹೌದು, 4 ದಿವಸ ಅಲ್ಲ, ಇದು ಎಲ್ಲ ಸರ್. ಇಲ್ಲೀಗ ಆ ವಕೀಲರು ಇಲ್ಲಿ ಇಲ್ಲ, ಅವರೆಲ್ಲರಿಗೂ ಬಾಡಿಗೆ ಕೊಟ್ಟು ಅವರು ಹೋಗಿದ್ದಾರೆ. ನಿಮ್ಮ ಹತ್ರ ಬಂದು ಮಾತಾಡ್ಲಿಕ್ಕೆ ಹೇಳಿದೆ. ವಿಜಯ ವಕೀಲ್ ಎಲ್ಲಿರೋದು? ಅಲ್ಲ, ನೀವು ಬಾಡಿಗೆಯಲ್ಲಿ ಇದ್ದ ಒಂದು ವಕೀಲರಿಗೆ ಬರ್ಲಿಕ್ಕೆ ಹೇಳಿ. ಇನ್ನು ಬಾಡಿಗೆಯಲ್ಲಿ ಇದ್ದವರಿಗೆ ದಯಮಾಡಿ ಬಿಟ್ಟು ಹೋಗ್ಲಿಕ್ಕೆ ಹೇಳಿ. ನಾವು ಇಲ್ಲಿ ಯಾವ ಮನೆಯನ್ನು ತೆಗೆಯದೆ ಬಿಡುದಿಲ್ಲ. ಯಾಕಂದ್ರೆ ನಮಗೆಲ್ಲ ಊರಿನ ಜನರಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಲಿಂಗೇಶ್ವರ ದೇವರಿಗಾಗಿ ಇದನ್ನು ನಾವೀಗ 2 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಗೆ ಈಗಲೇ ಅಲ್ಲಿ ತಡೆಗೋಡೆಗೆ ಆಲ್ರೆಡಿ ಆಗಿ ಅಗ್ರಿಮೆಂಟ್ ಆಗಿದೆ. ಆ ತಡೆಗೋಡೆ ಈ ಲೆವೆಲ್ಗೆ ನೀವು ಮಾಡಬೇಕಾಗ್ತದೆ.
ಇನ್ನು 2 ಕೋಟಿ ರೂಪಾಯಿಯಲ್ಲಿ ಆ ತುದಿಯಿಂದ ನಾವು 30 ಫೀಟ್ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ತಲೆ ಇಂತಲ್ಲ ಅಲ್ಲಿಗೆ, ಇಲ್ಲಿಂದ ಆ ಮೇನ್ ರೋಡ್ ಇಂದ ಅಲ್ಲಿವರೆಗೆ ಇದನ್ನೆಲ್ಲ ತೆಗೆದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತ ಯೋಜನೆಗಳಿದೆ ನಮ್ಮ ಹತ್ರ. ಮಾಸ್ಟರ್ ಪ್ಲಾನ್ ಅಲ್ಲಿ ಇದೆಲ್ಲ ಯಾವುದಿಲ್ಲ. ಇದೆಲ್ಲ ಕ್ಲೀನ್ ಆಗಿ ಅಲ್ಲಿಂದ ಇಲ್ಲಿವರೆಗೆ ಜಾಗಗಳು ವಿಶಾಲವಾದ ಒಂದು ಗ್ರೌಂಡ್ ತರ ನಮಗೆ ಬೇಕು. ಅದಕ್ಕಾಗಿ ಅಭಿವೃದ್ಧಿಗೆ ಮತ್ತೆ ಬಾಕಿ ಎಲ್ಲರನ್ನು ನಾವು ತೆಗೆಯುವಂತಲ್ಲ, ಎಲ್ಲೆಲ್ಲಿ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಜಾಗಗಳು ಬೇಕಾಗ್ತದೆ. ಮತ್ತೆ ಇಲ್ಲೆಲ್ಲ ಇದ್ದವರು 3-3, 4-4 ಮನೆ ಕಟ್ಟಿಕೊಂಡು ಒಳ್ಳೇದಾಗಿದೆ. ಯಾರಿದ್ದವರು ಕೂಡ ಅವರೆಲ್ಲ ಬಾಡಿಗೆ ಕೊಟ್ಕೊಂಡು ಇರುವುದು ಅದು ಧರ್ಮಕ್ಕೆ ಸರಿಯಲ್ಲ. ಅವರು ಯಾರಿಗೆ ಅವರಿಗೆ ಈ ಮನೆ ಇಲ್ಲ ಅಲ್ಲ, ಅವ್ರಿಗೆ ಬಿಟ್ಟು ಕೊಡ್ಲಿಕ್ಕೆ ಏನಾದ್ರೂ ವ್ಯವಸ್ಥೆಗಳಿದ್ರೆ ಅವ್ರ ಹತ್ರ ಮಾತುಕತೆ ಮಾಡಿಯೇ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಅವರು ಈ ದೇವರ ಇದರಲ್ಲಿ ಜಾಗದಲ್ಲಿ ಇದ್ದು ಒಳ್ಳೇದಾಗಿ ಪುನಃ ಬಾಡಿಗೆ ಕೊಟ್ಟುಕೊಂಡು ನಮಗೆ ಬೇಕು ಅಂತ ಹೇಳುದು ಯಾರು ಬೇಕಂತ ಹೇಳಿಲ್ಲ, ಎಲ್ಲೂ ಬಿಟ್ಟು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನಾವು 3 ಮನೆ 6 ಮನೆಯನ್ನೀಗ ತೆಗ್ದಿದ್ವಿ, ಇನ್ನೊಂದು 3 ಮನೆ ಇದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಈಗ 3 ಮನೆಯವರೆಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಸಾದ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಬೇಕು. ಪಾಪ ಅವರೇ ಸ್ವಂತ ಇಚ್ಛೆಯಿಂದ ನಾವು ಬೇಡಿಕೆ ಅವರಿಗೆ ನಾವು ವಿಚಾರವನ್ನು ತಿಳಿಸಿದಾಗ ನಾವು ಒಳ್ಳೇದಾಗಿದ್ದೀವಿ ಈ ಜಾಗದಲ್ಲಿ, ನಾನು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಜಾಗವನ್ನು ಮನೆಯನ್ನು ಬಿಟ್ಟು ಕೊಡ್ತೀವಿ ಅಂತ ನೀವು ನೋಡ್ತಾ ಇರ್ಬೋದು. 3 ಮನೆಗಳನ್ನು ಕೂಡ ಇವತ್ತು ತೆರವು ಕೆಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ. ಇನ್ನು 2-3 ಮನೆಯವರು ಬಾಕಿಯವರು ಯಾರಿದ್ದಾರೆ ಅವ್ರ ಹತ್ರ ಕೂಡ ಮಾತುಕತೆ ಮಾಡಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಈ ಭಾಗದಲ್ಲಿರುವಂತಹ ಎಲ್ಲ ಮನೆಗಳನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡ್ತೀವಿ. ನಮಗಂತಲ್ಲ, ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲಿ ಬೇಕಾಗುವಂತ ವ್ಯವಸ್ಥೆಗಳನ್ನು ಕಲ್ಪಿಸಿ ವಸತಿ ಗೃಹ ಮಾಡಬೇಕು, ಬೇರೆ ಬೇರೆ ವಿಚಾರಗಳು ನಮ್ಮ ಹತ್ರ ಇದೆ. ಸುಮಾರು 60 ಕೋಟಿಯ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ವಿ. ಒಂದು 2-2.5 ವರ್ಷದಲ್ಲಿ ಆ ಮಾಸ್ಟರ್ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನಾಡಿದ್ದು ಮುಂದಿನ ದಿವಸಗಳಲ್ಲಿ ನಾವು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದೀವಿ. ಯಾವತ್ತಿಗೆ ಇಟ್ಟಿದ್ದೀವಿ? ಈಗ ಇನ್ನು ಫೆಬ್ರವರಿ 1ರಿಂದ 10ನೇ ತಾರೀಕಿನ ಒಳಗೆ ಪ್ರಶ್ನೆ ಚಿಂತನೆಯನ್ನು ಕೂಡ ಮಾಡ್ತೀವಿ. ಆ ಪ್ರಶ್ನೆ ಚಿಂತನೆ ಪ್ರಕಾರ ದೇವರ ಹತ್ರ ಮನುಷ್ಯನಾದ್ರೆ ನಮಗೇನು ಗೊತ್ತಿಲ್ಲ, ದೇವರ ಹತ್ರ ನಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಪ್ರಶ್ನೆ ಚಿಂತನೆ ಮೂಲಕ ಕೇಳಿ ಅದರ ಪರಿಹಾರವನ್ನು ಪಡ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಡ್ರೈನೇಜ್ ಸಿಸ್ಟಮ್ಗಳಿಲ್ಲ. ಒಂದು ಕಮಿಟಿ ಬರ್ತದೆ 1 ವರ್ಷ, ಆ ಕಮಿಟಿ 3 ವರ್ಷಕ್ಕೆ ಇರ್ತದೆ. ಒಂದು ಸರ್ಕಾರ ಬರ್ತದೆ, ಒಂದು ಕಮಿಟಿ ಬರ್ತದೆ, ಅವರು 3 ವರ್ಷಕ್ಕೆ ಇರ್ತಾರೆ. ಅವ್ರು ಏನಾದ್ರೂ ಒಂದು ಅಭಿವೃದ್ಧಿ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು, ಅಲ್ಲೊಂದು ಗೂಟ ಕಟ್ಟುದು, ಇಲ್ಲೊಂದು ಇದು ಕಟ್ಟುದು, ಇನ್ನೊಂದು ಕಟ್ಟುದು. ದುಡ್ಡು ಯಾರ್ದು ಸ್ವಾಮಿ? ಇದು ದುಡ್ಡು ಜನರದು. ಅದನ್ನು ಮತ್ತೆ ಇನ್ನೊಬ್ಬ ಬಂದು ಇನ್ನೊಂದು ಕಮಿಟಿ ಬಂದು ಅದನ್ನು ತೆಗೆಯುದು. ಇನ್ನೊಂದು ಅಷ್ಟು ದೊಡ್ಡ ಹಾಲ್ ಕಟ್ಟಿದ್ದಾರೆ ಎದುರುಗಡೆ, ಅದನ್ನೀಗ ಫಸ್ಟ್ ಅಲ್ಲಿ ತೆಗಿಬೇಕು ಅಂತ ಬಂದಿದೆ. ಎಷ್ಟು? 3-4-5 ಕೋಟಿ ಜನಗಳ ದುಡ್ಡು. ಸೊ ಅದಕ್ಕೆ ನಾನು ಹೇಳುವಂತದ್ದು, ನಾನು ಅವರು ಮಾಡಿದ್ದಾರೆ ತಪ್ಪು, ಇವರು ಮಾಡಿದ್ದಾರೆ ತಪ್ಪು, ಅದನ್ನ ಯಾರು ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಫಸ್ಟ್ ಸರಿ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಮಾಸ್ಟರ್ ಪ್ಲಾನ್ ಮಾಡಿದೀವಿ. ಮಾಸ್ಟರ್ ಪ್ಲಾನ್ ಅನ್ನು ಸರ್ಕಾರಕ್ಕೆ ಕಳಿಸಿಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅದನ್ನ ಅಪ್ರೂವಲ್ ತಗೊಳ್ತೀವಿ. ಯಾವ ಸರ್ಕಾರ ಬರ್ಲಿ, ಯಾವ ಕಮಿಟಿ ಬರ್ಲಿ, ಅವ್ರು ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡ್ಬೇಕು. ಅದು ನಮ್ಮ ಚಿಂತನೆ. ಆ ರೀತಿ ಮಾಡ್ಕೊಂಡು ಹೋಗೋದು. ನಮಗೆ ಈಗ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಈ 3 ವರ್ಷದಲ್ಲಿ ಇದನ್ನೆಲ್ಲ ತೆರವು ಮಾಡಬೇಕು. ಈ ಕೆರೆ ಅಭಿವೃದ್ಧಿಗೆ 3,20,00,000 ರೂಪಾಯಿ ಆಲ್ರೆಡಿ ಮಂಜೂರಾಗಿದೆ. ಇದಕ್ಕೆ 2 ಕೋಟಿ ಆಗಿದೆ. ರಸ್ತೆಗೆ 2 ಕೋಟಿ ಆಗಿದೆ. 5 ಕೋಟಿ ರೂಪಾಯಿ ವಸತಿ ಗೃಹಕ್ಕೆ FD ಗೆ ಹೋಗಿದೆ. ಹಂತ ಹಂತವಾಗಿ ಜನರದ್ದು ಎಲ್ಲ ಸಹಕಾರ ತಕೊಂಡು, ಜೊತೆಯಲ್ಲಿ ಪುತ್ತೂರಿನ ಯಾರು ಉದ್ಯಮಿಗಳಿದ್ದಾರೆ ಪಕ್ಷಾತೀತವಾಗಿ ಅವರು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಯಾವುದನ್ನು ನೋಡದೆ, ನಾನು ಹಿಂದೆ ಹೇಳಿದಾಗೆ ದೇವಸ್ಥಾನ ಮತ್ತು ಶಾಲೆಗಳಲ್ಲಿ ರಾಜಕೀಯ ಮಾಡಬಾರ್ದು ಅಂತ, ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಎಲ್ಲ ಉದ್ಯಮಿಗಳನ್ನು ಸೇರಿಕೊಂಡು, ಅದರಲ್ಲಿ ನಮ್ಮ ಸಂಜೀವ ಶೆಟ್ಟಿ ಇರ್ಬೋದು, ಬಿಂದು ಇವರು ಇರ್ಬೋದು, GL ಆಚಾರ್ಯ ಇರ್ಬೋದು, ಮಾಸ್ಟರ್ ಪ್ಲಾನರಿ ಅವರು ಇರ್ಬೋದು, ದ್ವಾರಕದವರು, ಇಂಥವ್ರನ್ನು ಯಾರೆಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಟ್ಯಾಕ್ಸ್ ಕಟ್ಟುವವರು, ದೊಡ್ಡವರಂದ್ರೆ ಶ್ರೀಮಂತರು ಅಂತ ನಾವು ಎಲ್ಲರೂ ಹೇಳೋದಿಲ್ಲ. ಯಾರು ಟ್ಯಾಕ್ಸ್ ಕಟ್ತಾರೆ, ಒಳ್ಳೆಯ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ತಾನೆ, ಅವನು ಶ್ರೀಮಂತ, ಅವನು ಉದ್ಯಮಿ ಅಂತ ಕರೀತು. ಅವರನ್ನೆಲ್ಲ ಸೇರಿಸಿ ಈ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ. ಅವರೆಲ್ಲ ಸೇರಿಸಿ ಅವರ ವಿಚಾರಗಳನ್ನು ಕೇಳ್ಕೊಂಡು, ಮತ್ತೆ ಸಾಮಾಜಿಕ ಇದರಲ್ಲಿ ಇರುವವರು ಅವರನ್ನು ಕೂಡ ಸೇರಿಸಿಕೊಂಡು, ಧಾರ್ಮಿಕ ಚಿಂತನೆಯಲ್ಲಿ ಇರೋನು ಕೂಡ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ, ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ, ಇದನ್ನೆಲ್ಲ ಮಾಸ್ಟರ್ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಏನು ಸಮಿತಿ ಆಗಿದೆ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇನೆ. ನನ್ನ ಸ್ಪೀಡ್ ಏನಿದೆ ಅದರಿಂದ ವ್ಯವಸ್ಥಿತವಾಗಿ ನೀವು ಆ ಸ್ಪೀಡ್ಗೆ ಹೊಂದಾಣಿಕೆ ಮಾಡ್ಕೊಂಡು ಬರಬೇಕು. ಎಲ್ಲೆಲ್ಲಿ ತಡೆಗಳಾಗ್ತದೆ ನಾನು ಅದನ್ನು ವೈಯಕ್ತಿಕವಾಗಿ ತಗೊಂಡು ಅದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದಿನ 2 ತಿಂಗಳ ಒಳಗೆ ಇದೆಲ್ಲ ಪೂರ್ತಿ ಕ್ಲಿಯರ್ ಆಗಬೇಕು. ಇಲ್ಲಿ ರಿಟೈನಿಂಗ್ ವಾಲ್ ಆಗಬೇಕು, ಕಾಂಕ್ರೀಟ್ ರಸ್ತೆ ಆಗಬೇಕು. ಏನು ನಮಗೆ 14 ಕೋಟಿ ರೂಪಾಯಿ ನಗರಸಭೆಗೆ ಒಂದು ಯೋಜನೆ ಬಂದಿದೆ. ಅದನ್ನು ಇಲ್ಲಿಂದ ಕೊಳಚೆ ನೀರನ್ನು ಬೇರೆ ಕಡೆ ತಗೊಂಡು ಹೋಗುವ ಬದಲು ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತಮುತ್ತ ಇರುವ ನೀರನ್ನು, ಕೊಳಚೆ ನೀರನ್ನು ಫಿಲ್ಟ್ರೇಷನ್ ಮಾಡಬೇಕು. ಪ್ಲಸ್ ಇಲ್ಲಿಗೆ
ಡ್ರೈನೇಜ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಷ್ಟೆಲ್ಲ ಎಸ್ಟಾಬ್ಲಿಷ್ಮೆಂಟ್ ಬರುವಾಗ ನೀವು ಡ್ರೈನೇಜ್ ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಚ್ಛತೆ ಕಾಪಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ವ್ಯವಸ್ಥೆ ಟಾಯ್ಲೆಟ್ಗಳಲ್ಲಿದೆ, ಜನ ಬರಬೇಕಿದ್ರೆ ಟಾಯ್ಲೆಟ್ಗಳು ಇಲ್ಲ, ಅದೆಲ್ಲ ಬೇಕಾಗುವಂಥದ್ದು. ಮಹಿಳೆಯರು ಬರ್ತಾರೆ, ಪೂಜೆಗೆ 1 ಗಂಟೆ ಇರುತ್ತಾರೆ, ವ್ಯವಸ್ಥಿತವಾಗಿ ಮಾಡುವಂತದ್ದು. ಒಂದು 10-15 ಸಾವಿರ ಜನರಿಗೆ ಊಟದ ವ್ಯವಸ್ಥೆಗೆ ಮುಂದಿನ ವರ್ಷಕ್ಕೆ, ಮುಂದಿನ 25 ವರ್ಷಗಳ ಕಲ್ಪನೆಯನ್ನು ಇಟ್ಟುಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೀವಿ. ದೇವರ ಅನುಗ್ರಹ ಬೇಡ್ತೀವಿ, ಜನರ ಸಹಕಾರ ಬೇಡ್ತೀವಿ, ಎಲ್ಲ ಜನರನ್ನು ಹಿಡ್ಕೊಂಡು ಅಭಿವೃದ್ಧಿಯಾಗಿ ಪ್ರಯತ್ನವನ್ನು ಮಾಡ್ತೀವಿ. ಸಮಯ ಆಗ್ತದೆ ಅದಕ್ಕೆ ಮೊದಲು ಇಲ್ಲಿ ಜೀರ್ಣೋದ್ಧಾರ ಆಗ್ತದ, ಹೇಗೆ ಆಗ್ಬೇಕು ಅಂತ ನಮ್ಮ ಕಲ್ಪನೆ. ಜೀರ್ಣೋದ್ಧಾರಕ್ಕೆ 12 ವರ್ಷ ಆದ್ರೂ ಚಿಂತನೆಗಳನ್ನು ಮಾಡಿಕೊಂಡು 1 ವರ್ಷ 2 ವರ್ಷ ಜೀರ್ಣೋದ್ಧಾರ ಆಗಿ ಬ್ರಹ್ಮ ಕಲಶ ಮಾಡಿದ್ರೆ ಅದಕ್ಕೆ ಜನರಿಗೂ ಒಂದು ತೊಡಗಿಸಿಕೊಂಡಾಗೆ ಆಗ್ತದೆ, ಅಭಿವೃದ್ಧಿಯನ್ನು ಕಂಡಾಗೆ ಆಗ್ತದೆ. ನೋಡಿ, ಇವತ್ತು ಸುಬ್ರಹ್ಮಣ್ಯಕ್ಕೆ ಜನ ಬರ್ತಾರೆ, ಧರ್ಮಸ್ಥಳಕ್ಕೆ ಜನ ಬರ್ತಾರೆ. ಇದನ್ನು ಟೂರಿಸಂ, ಇದನ್ನು ಒಂದು ಯಾತ್ರಾ ಸ್ಥಳವನ್ನಾಗಿ ನಾವು ಮಾರ್ಪಾಡಬೇಕು. ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಬರೀ ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ. ನೀವು ಬ್ಯಾಂಗ್ಳೂರು ಹೊರದೇಶಗಳಲ್ಲೂ ಕೂಡ ಭಕ್ತರಿದ್ದಾರೆ. ಅವರನ್ನೆಲ್ಲ ಸೇರಿಸುವಂತ ಹೊರಗಿನ ಜನರನ್ನು ಇಲ್ಲಿಗೆ ಬರಬೇಕಿದ್ರೆ ನಾವೊಂದು ವಸತಿ ಗೃಹ ಮಾಡಬೇಕು. ಅಲ್ಲಿ ನಿಲ್ಲುವ ಅವರಿಗೆ ಏನು ಇಲ್ಲಿ ವಸತಿ ಗೃಹ ಇದ್ರೆ ಮಾತ್ರ ಜನ ಇಲ್ಲಿ ಬರ್ತಾರೆ. ಕಡಿಮೆ ರೇಟಿನಲ್ಲಿ ವಸತಿ ಗೃಹ ಸಿಗ್ಬೇಕು, ಊಟ ಮಧ್ಯಾಹ್ನ ಮತ್ತೆ ರಾತ್ರಿ ಸಿಗ್ಬೇಕು. ಇದೆಲ್ಲ ಇದ್ರೆ ಟೂರಿಸಂ ಇಂಪ್ರೂವ್ಮೆಂಟ್ ಆಗ್ತದೆ. ಅದನ್ನೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಮಾಡಿಕೊಂಡು ಆ ನಂತರ ಬ್ರಹ್ಮ ಕಲಶ ಮಾಡಿದ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ. ದೇವರ ಹತ್ರ ಕೂಡ ಪ್ರಶ್ನೆ ಮೂಲಕ ಚಿಂತನೆ ಮಾಡ್ತೀವಿ, ಅದರ ಪ್ರಕಾರ ಮುಂದುವರಿತೀವಿ. ಯಾರೆಲ್ಲ ಮನೆ ಬಿಟ್ಟು ಕೊಟ್ಟಿದ್ದಾರೆ? ಈಗ ಇವತ್ತು 3 ಜನ ಮನೆ ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಯಾರೆಲ್ಲ ಸಗೃತಾಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆನಂತರ ರಮೇಶ್ ವಿಶ್ವನಾಥ್ ಅವರು ಬಿಟ್ಟು ಕೊಟ್ಟಿದ್ದಾರೆ. ಆನಂತರ ಮೇಡಮ್ ಅವರು ಬೆಳ್ಳಿಪಾಡಿ ಕುಟುಂಬಸ್ಥರು, ಉಮಾ ಸುರೇಶ್ ಅವರು ಬಿಟ್ಟು ಕೊಟ್ಟಿದ್ದಾರೆ. ಅವರ ಬಿಟ್ಟು ಕೊಟ್ಟಿದ್ದಾರೆ. ನಾರಾಯಣ ಸರ್ ಇನ್ನು ನಮ್ಮ ನಾವು ದೇವಸ್ಥಾನದ ಮುಖಾಂತರ ಕೊಟ್ಟಿದ್ದು 6 ಜನರಿಗೆ ಮಾತ್ರ. ಹಿಂದಿನ 30 ವರ್ಷದ ಹಿಂದೆ ಬಾಡಿಗೆಗೆ ಕೊಟ್ಟಿರುವಂತದ್ದು 6 ಜನರಿಗೆ ಮಾತ್ರ. ಈಗ ಅದು 26 ಜನ ಆಗಿದ್ದಾರೆ. ಇಲ್ಲಿ ಅವರು 3 ಮನೆ ಕಟ್ಟಿಕೊಂಡಿದ್ದಾರೆ. ಅವರು ಆ ಮನೆಯನ್ನು ಕಟ್ಟು ಮಾಡಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ 6 ಜನರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಅದೇನು ತೊಂದರೆ ಇಲ್ಲ, ನಾವು ಅದರ ಬಗ್ಗೆ ಕಮೆಂಟ್ ಅಲ್ಲ. ಬಟ್ ಈಗ ದೇವಸ್ಥಾನಕ್ಕೆ ಬೇಕಾಗುವಾಗ ಬಿಟ್ಟು ಕೊಡಬೇಕಂತ ಅವ್ರ ಹತ್ರ ಮನೆ ಕೊಟ್ಟು ಹೇಳಿದೀವಿ. ಅವರು ಕೂಡ ಬಿಟ್ಟು ಕೊಡುವಂತ ವ್ಯವಸ್ಥೆಗೆ ಪೂರಕವಾಗಿ ಬದ್ಧರಿದ್ದಾರೆ. ಯಾರೆಲ್ಲ ಬಿಟ್ಟು ಕೊಡ್ತಾರೆ ಅವರನ್ನೆಲ್ಲ ನಾವು ತೆರವುಗೊಳಿಸ್ತೀವಿ. ಇಲ್ಲ ಅಂತ ಆದ್ರೆ ಕಾನೂನಲ್ಲಿ ಏನ್ ಮಾಡ್ಬೇಕಾಗ್ತದೆ ಅದನ್ನ ಮಾಡ್ಬೇಕಾಗ್ತದೆ. ಜನ ಮತ್ತೆ ದೇವರ ಈ ಏನು ನಾವೇನು ಸ್ವಂತ ಇಚ್ಛೆಯಿಂದ ಮಾಡೋದಲ್ಲ. ನಮಗೆ ದೇವರೊಂದು ಮನಸ್ಸು ಕೊಟ್ಟಿದ್ದಾನೆ, ಅಭಿವೃದ್ಧಿ ಮಾಡಬೇಕು, ಈ ತರ ಮಾಡುವಂತ ಕಲ್ಪನೆಯನ್ನು ದೇವರು ನಮ್ಮ ಮನಸ್ಸಿಗೆ ಕೊಟ್ಟಿದ್ದಾರೆ. ಅದನ್ನು ಅವ್ರ ಹತ್ರ ಕೇಳ್ತಾ ಇದ್ವಿ. ಕಾನೂನು ಪ್ರಕಾರವಾಗಿ ಹೋರಾಟ ಮಾಡೋದನ್ನು ಮಾಡ್ಬೇಕಾಗ್ತದೆ. ಯಾರಾದ್ರೂ ಕೊಡುವುದಿಲ್ಲ ಅಂತ ಆದ್ರೆ ಅವರನ್ನು ಎಲ್ಲರನ್ನೂ ಸೇರಿಸಿ ಅವರನ್ನು ಒಪ್ಪಿಸುವಂತ ಕೆಲಸವನ್ನು ಮಾಡ್ತೇವೆ. ಇಷ್ಟವರೆಗೆ ಯಾರು ಕೂಡ ಬೇಡ ಅನ್ನುವ ವಿಚಾರ ಹೇಳಿಲ್ಲ. ಬಹುಶಃ ಅವರು ಕೂಡ ಮುಂದಿನ ದಿವಸದಲ್ಲಿ ಬಿಟ್ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಆಲ್ರೆಡಿ 8 ಸೆನ್ಸ್ ಜಾಗವನ್ನು ಮಾಡಿದ್ವಿ. 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಕೂಡಲೇ ಅದು ಈಗ ಎಸ್ಟಿಮೇಟ್ ಮಾಡಿದ ಕೂಡಲೇ ಅದಕ್ಕೆ RTC ಆಗ್ಲಿಕ್ಕೆ ನಾವು ಜಾಗ ಏನ್ ನೋಡಿ ಅದು ಪರಂಬೋಕು ಅಂತ ಇದೆ. ಆ ಪರಂಬೋಕನ್ನು ನಮ್ಮ AC ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಸರ್ಕಾರಕ್ಕೆ ಮಂಜೂರಾತಿಗೆ ಹೋಗಿದೆ. ಆದ ಕೂಡಲೇ ಇಮಿಡಿಯೇಟ್ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸೊ ಇಮಿಡಿಯೇಟ್ ಇದನ್ನು ಶಿಫ್ಟ್ ಮಾಡೋ ಕೆಲಸ ಮಾಡ್ತೀವಿ. ಅದೆಲ್ಲ ತೆಗಿತೀವಿ, ಎಲ್ಲ ತೆಗಿತೀವಿ. ಅವ್ರಿಗೆಲ್ಲ ಹೇಳಿದ್ವಿ ಅಲ್ಲೆಲ್ಲ ಟೆಂಪರರಿ ಶೆಡ್ಗಳು ಇರುವಂತದ್ದು ಅದನ್ನೆಲ್ಲ ತೆಗೆದು ವ್ಯವಸ್ಥಿತ ರೀತಿಯಲ್ಲಿ ಇದರಲ್ಲಿ ಈಗ ಇನ್ನು ಈಗ ಏನಾಗಿದೆ, ಇನ್ನೊಂದು 50 ಲಕ್ಷ ರೂಪಾಯಿ ಕೆಲಸ ಆಗ್ಬೇಕು. ಪುನಃ 3 ಕೋಟಿ 20 ಲಕ್ಷ ಬಂದಿದೆ, ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಚೇಂಜ್ ಆಫ್ ವರ್ಕ್ ಕೊಟ್ಟಿದ್ದೀವಿ. ಅದರಲ್ಲಿ ಪೂರ್ತಿ ಕೆರೆ ಅಭಿವೃದ್ಧಿ ಆಗ್ತದೆ. ಮತ್ತೆ ಫುಲ್ ಇದು ಮಾರ್ಬಲ್ ಮಯ ಮಾಡಿ ಸಾಯಂಕಾಲ ಬರುವಾಗ ಜನಗಳು ದೇವಸ್ಥಾನಕ್ಕೆ ರಸ್ತೆಯಲ್ಲಿ ಹೋಗುವಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಆಗ್ಬೇಕು. ಇಲ್ಲಿ ವ್ಯವಸ್ಥಿತ ರೀತಿಯಾದ ಒಂದು 10 ಕೋಟಿ ರೂಪಾಯಿಯಲ್ಲಿ ಫೌಂಟೈನ್ ಇಟಲಿ ಇದರಲ್ಲಿ ಫೌಂಟೈನ್ ಅನ್ನು ಕೂಡ ನಮ್ಮ ಎಸ್ಟಿಮೇಟ್ ಅಲ್ಲಿ ಮಾಡಿದೀವಿ. ಸಾಯಂಕಾಲ ಜನ ಬಂದು ಶಾಂತ ಚಿತ್ತರಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಕೂತು 10-ಅರ್ಧ ಗಂಟೆ ಸಮಾಧಾನವಾಗಿ ಹೋಗುವಂತ ಒಂದು ಜಾಗ ನಮಗೆ ಬೇಕು. ಒಂದು ಬಿರುಮಲಗುಡ್ಡ ಅಭಿವೃದ್ಧಿ, ಒಂದು ಮಹಾಲಿಂಗೇಶ್ವರ ದೇವಸ್ಥಾನ, ಆ ಕಡೆ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ. ಇದು ನಮ್ಮ ಎಜೆಂಡಾ. ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮನೆ ತೆರವು ಮಾಡಿದ ಜಾಗದಲ್ಲಿ ಏನೇನು ಅದು ಮಾಸ್ಟರ್ ಪ್ಲಾನ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ ಈಗ ಅಲ್ಲಿಂದ ಬರೋ ರಸ್ತೆಯನ್ನು ನಾವು ಪ್ರಮುಖ ರಸ್ತೆ ಅಂತ ತಗೊಳ್ಳೋದಿಲ್ಲ. ಇಲ್ಲಿ 30 ಫೀಟ್ 40 ಫೀಟ್ ರಸ್ತೆಯನ್ನು ಕೊಡ್ತೀವಿ. ಆ ರಸ್ತೆಯಿಂದ ಬಂದು ನಮ್ಮ ಜೂನಿಯರ್ ಕಾಲೇಜ್ ಹೋಗುವವರು ಇಲ್ಲಿಂದ ಹೋಗ್ತಾರೆ ಎಲ್ಲ. ಆ ರಸ್ತೆಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ದೇವಸ್ಥಾನಕ್ಕೆ ಬಂದ್ ಮಾಡ್ಬೇಕಿದ್ರೆ
ನೀವು ಈಗ ಒಂದು ಲಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಲಾಕ್ ಮಾಡಕ್ ಆಗಲ್ಲ ಈ ಜಾಗಕ್ಕೆ. ಆ ಕಡೆ ಒಂದು ಎಂಟ್ರಿ, ಈ ಕಡೆ ಒಂದು ಎಂಟ್ರಿ, ಇದಕ್ಕೆ ಪರಿಮಿತಿ ಅನ್ನೊಂದು ಹಾಕ್ಬೇಕಲ್ಲ. ಅದನ್ನೊಂದು ಮಾಡಿ ಈ ತೋಡಲ್ಲೆಲ್ಲ ನೀರು ಹೊರಗೆ ಬೀಳ್ತದೆ, ಇದನ್ನೆಲ್ಲ ವ್ಯವಸ್ಥಿತ ಮಾಡಿ ಈ ರಸ್ತೆಯಿಂದ ಇದು ಪಬ್ಲಿಕ್ ರಸ್ತೆಯಾಗಿ ಆ ಕಡೆ ಹೋಗುವಂತ ಕೆಲಸವನ್ನು ಮಾಡ್ತೀವಿ. ಅಲ್ಲಿಗೆ ಗೇಟ್ ಹಾಕಿದ್ರೆ, ಇಲ್ಲಿಯೂ ಗೇಟ್ ಹಾಕಿದ್ರೆ ದೇವಸ್ಥಾನದ ಸುತ್ತ ಒಂದು ಪರಿಧಿ ಆಗ್ತದೆ. ಅದಕ್ಕೆ ರಸ್ತೆ ಅದ್ರ ಮೇಲ್ಗಡೆ ಮಾಡೋದು ಸೈಡ್ ಇದೆ, ಮೇಲ್ಗಡೆ ಈ ಕಡೆ ಅದನ್ನು ಮುಚ್ಚಿ ಅದ್ರ ಮೇಲೆ ಮಾಡುದಲ್ಲ. ಈ ಜಾಗದಲ್ಲಿ ಇದನ್ನೆಲ್ಲ ತರ ಮಾಡ್ತೀವಿ, ಈ ವೇಸ್ಟ್ಗಳು ಅದು ಇದನ್ನೆಲ್ಲ ತರ ಮಾಡಿ ಇದನ್ನು ದೊಡ್ಡ ವಿಶಾಲವಾದ ಜಾಗ ಮಾಡ್ತೀವಿ. ಆನಂತರ ಒಂದು ಕಡೆ ವಸತಿ ಗೃಹದ ಪ್ಲಾನ್ ಮಾಡಿದ್ವಿ, ಈ ಕಡೆಯಿಂದ ವಸತಿ ಗೃಹ ಮಾಡ್ತೀವಿ. ಒಂದು 50ರಿಂದ 100 ರೂಮ್ಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ಅನಂತರ ಹಂತ ಹಂತ ಹಂತಾಗಿ ಮಾಸ್ಟರ್ ಪ್ಲಾನ್ ಅಲ್ಲಿ ನಿಮಗೆ ತೋರಿಸುವಲ್ಲೆಲ್ಲ ಮಾಡಿದೀವಿ ಅಂತ. ಈ ಹಿಂದಿನ ಕಮಿಟಿಯವರು ಕೂಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ನಾನು ಕೂಡ ಅದರ ಮೇಲೆ ಚರ್ಚೆಯನ್ನು ತಗೊಂಡು ಸ್ವಲ್ಪ ಬದಲಾವಣೆ, ಈ ಕಂಬಳದ ಕರೆಯನ್ನು ಆ ಬದಿಗೆ ತಗೊಳ್ಳುವಂಥದ್ದು. ಆ ಬದಿಯಲ್ಲಿ ತುಂಬಾ ಜಾಗ ಇದೆ, ಅದನ್ನು ಶಿಫ್ಟ್ ಮಾಡ್ತೀವಿ ಆ ಕಡೆಗೆ ಕಂಬಳದ ಕರೆ. ಸೊ ನಮಗೆ ಈ ಕಡೆ ಗದ್ದೆಯಲ್ಲಿ ತುಂಬಾ ಜಾಗ ಸಿಗ್ತದೆ. ಈಗ ನೀವು ಕಂಬಳಾಗ ನೋಡಿ, ಈ ಕಡೆ ಮಾತ್ರ ಜನ ನಿಲ್ಲುವುದು, ಆ ಕಡೆ ಜನ ನಿಲ್ಲುವುದಿಲ್ಲ, ಅಲ್ಲಿ ತುಂಬಾ ಜಾಗ ಇದೆ. ಸೊ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಆ ಕಡೆಗೆ. ಮತ್ತೆ ಈಗ ಇರುವಂತ ಜಾಗದಿಂದ ಆ ಬದಿಗೆ ಹಾಕ್ತಿವಿ ಕಾಂಪೌಂಡ್ ಅವ್ರ ಕಡೆಗೆ. ಹೌದು. ಆ ನಂತರ ಇಲ್ಲಿರುವಂತ ಈ ಬಿಲ್ಡಿಂಗ್ ಎಲ್ಲ ತೆಗಿತೀವಿ, ಈ ಫಿಲ್ಟರ್ ಡ್ರಿಂಕಿಂಗ್ ಇದು ಇಲ್ಲಿರುವಂತ ಬಿಲ್ಡಿಂಗ್ಗಳು ಅದನ್ನೆಲ್ಲ ತೆಗಿತೀವಿ. ಈ ಕಡೆಯಿಂದ ರಸ್ತೆ ಹೋಗ್ತದೆ ನೋಡಿ. ಇಲ್ಲದ್ರೆ ಏನಾಗುದು ನೋಡಿ, ಈಗ ಅಲ್ಲಿ ಕಟ್ಟಿದನ್ನು ನಾವು ಪುನಃ ತೆಗಿತೀವಿ, ದುಡ್ಡು ಆಡ್ತೀವಿ, ದಾನಿಗಳು ಇದ್ದಾರೆ. ಆದ್ರೆ ನಾವು ಮಾಸ್ಟರ್ ಪ್ಲಾನ್ ಇಲ್ಲದೆ ಮಾಡುದು ಅದು ಸರಿಯಲ್ಲ ಅಂತ ನಮ್ಮ ನೆಕ್ಸ್ಟ್ ಇಯರ್ಗೆ ಒಂದು ಈ ವರ್ಷ ಕಂಬ ನೆಕ್ಸ್ಟ್ ಶಿಫ್ಟ್ ಮಾಡ್ತೀವಿ. ಈ ಯಾವಾಗ ಅಪ್ರೂವಲ್ ಬರ್ತದೆ ನೋಡಿ, ನಾವು ಮಾಸ್ಟರ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಧಾರ್ಮಿಕ ದತ್ತಿ ಇಲಾಖೆಗೆ ಕಲಿಸಿ ಅಲ್ಲಿ ಈ ಅಪ್ರೂವ್ ಆದ ನಂತರ ನಾವು ಅದನ್ನು ಇಂಪ್ಲಿಮೆಂಟ್ ತಗೊಳ್ಬೇಕು. ಈಗಲೇ DC ಕಚೇರಿಗೆ ಹೋಗಿದೆ, ಮೊನ್ನೆ ಬಂದ ಕೂಡಲೇ ಅವ್ರು ಕಲಿಸಿದ್ವಿ. ಧಾರ್ಮಿಕ ದತ್ತಿಯಿಂದ ಅಪ್ರೂವ್ ಆದ ಕೂಡಲೇ ಸ್ಟಾರ್ಟ್ ಮಾಡ್ತಾರೆ. ಸಭಾಭವನ ಇರುವ ಕಟ್ಟಡ ಇದೆಯಲ್ಲ, ಅದ್ರ ಬಗ್ಗೆ ನೀವು ಮಾತಾಡಿದ ಕಟ್ಟಡ. ಸಭಾಭವನದ ಕಟ್ಟೆ ಪ್ರಶ್ನೆ ನನಗೆ ಗೊತ್ತಿದ್ದಾಗೆ, ನನಗೆ ಜನ ಹೇಳಿದ ಹಾಗೆ, ನಾನು ಆ ಪ್ರಶ್ನೆಗೆ ಬಂದಿಲ್ಲ. ಜನ ಹೇಳಿದ ಹಾಗೆ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಅದು ಅಡ್ಡ ಆಗಿದೆ ದೇವರಿಗೆ, ಅದನ್ನು ತೆಗಿಬೇಕು ಅನ್ನುವ ವಿಚಾರ ಬಂದಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಅದು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದನ್ನು ತೆಗೆಯುವುದು ಯಾವ ರೀತಿ ಪರಿಹಾರವನ್ನು ಹುಡುಕಬೇಕಷ್ಟೇ, ಒಂದ ತೆಗೆಯುವುದು ಇಲ್ಲದ್ರೆ ಪರಿಹಾರ ಹುಡುಕುವುದು. ಹೀಗೆ ಪರಿಹಾರವಾಗಿ ಕೆಲವು ಪೂಜೆಗಳನ್ನು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಹೇಳುವಂತದ್ದು, ನಾವು ಈಗ ಮಾಡುವಾಗಲೂ ಕರೆಕ್ಟ್ ಆಗಿ ದೇವರ ಚಿಂತನೆಯನ್ನು ಮಾಡಿ ಮಾಡೋದು ಉತ್ತಮ. ಬೇಗ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ಹತ್ರ ಅಭಿವೃದ್ಧಿ ಬಗ್ಗೆ ಚರ್ಚಿಸಿ ಅವರ ಮನವೊಲಿಸುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಿ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಲಿದ್ದೇವೆ. ಸಾನ್ನಿಧ್ಯ ವೃದ್ಧಿ ಮತ್ತು ಅಭಿವೃದ್ಧಿ ಇದು ನಮ್ಮ ಮೊದಲ ಗುರಿ.